ಆಟೋ ಮಾಡಿಕೊಂಡು ಹೂವನ್ನು ಆಟೋದಲ್ಲಿಟ್ಟು ಚರ್ಚಿಗೆ ಒಂದು ಸ್ವಲ್ಪ ಮತ್ತು ಕಾನ್ವೆಂಟಿಗೆ ಅಲ್ಲಿ ಕೊಟ್ಟು ಕಾನ್ವೆಂಟಿಗೆ ಹೂ ಕೊಟ್ಟ ತಕ್ಷಣ ಅಲ್ಲಿಗೆ ಜ್ಞಾಪಕ ಆಗತ್ತೆ ಒಡವೆಗಳದ್ದು. ಬ್ಯಾಗ್ ಇದೆಯಾ ನೋಡ್ತಾಳೆ, ಬ್ಯಾಗ್ ಇಲ್ಲ. ಅರೆ, ಒಡವೆಗಳ ಬ್ಯಾಗು, ಚಿನ್ನಾಭರಣ, ಸುಮಾರು 2.5 ಲಕ್ಷ ರೂಪಾಯಿದು ಬೆಲೆ ಬಾಳುವಂಥದ್ದು. ಎಲ್ಲಿಟ್ಟೆ ಅಯ್ಯೋ ದೇವ್ರೆ ಅಂತ ಹೇಳ್ಕೊಂಡು ಆಕೆಯ ಜಂಘಾಬಲವೇ ಉಡುಗೋಯ್ತು. ಬೆಕ್ಕಸ ಬೆರಗಾಗ್ತಾಳೆ, ದಿಗ್ಮೂಢಳಾಗ್ತಾಳೆ, ಏನು ಮಾಡೋದು ಅಂತ ತೋಚ್ತಾ ಇಲ್ಲ. ತಕ್ಷಣ ಅದೇ ಆಟೋ ತಗೊಂಡು ಸೀದಾ ಮನೆಗೆ ಬರ್ತಾಳೆ. ಮೊದಲು ಚರ್ಚಿಗೆ ಹೋಗ್ತಾಳೆ, ಅಲ್ಲಿ ಇಲ್ಲ. ಮತ್ತು ಅಲ್ಲಿ ಹುಡುಕ್ತಾಳೆ, ಇಲ್ಲ. ಮನೆಗೆ ಬರ್ತಾಳೆ, ದೇವ್ರ ಕೋಣೆಗೆ ಹೋಗ್ತಾಳೆ, ಅಲ್ಲಿಲ್ಲ. ಅಡುಗೆ ಕೋಣೆಗೆ ಹೋಗ್ತಾಳೆ, ಅಲ್ಲಿಲ್ಲ. ಮತ್ತು ಎಲ್ಲ ಕಡೆ ಹುಡುಕ್ತಾಳೆ. ಕೊನೆಗೆ ಡ್ರೆಸ್ ಮಾಡುವಂಥ ರೂಮಿಗೆ ಹೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಏನೂ ಕಾಣ್ತಾ ಇಲ್ಲ. ಸರಿಯಾಗಿ ನೋಡ್ತಾಳೆ, ಹಾಸಿಗೆ ಮೇಲೆ ಬ್ಯಾಗಿನ ಒಂದು ಕೈ ಹಿಡಿ ಕಾಣ್ತಾ ಇದೆ. ಅದ್ರ ಮೇಲೆಲ್ಲ ಬಟ್ಟೆಗಳು ಬಿದ್ದಿದ್ದಾವೆ. ಸ್ವಲ್ಪ ನಿಧಾನ ತೆಗಿತಾಳೆ, ಮೇಲಿಂದ ಬಟ್ಟೆಗಳನ್ನೆಲ್ಲ ತೆಗಿತಾಳೆ. ತೆಗೆದುಬಿಟ್ಟು ಬ್ಯಾಗನ್ನು ಮೇಲೆತ್ತಾಳೆ. ಹೌದು, ಅದೇ ಬ್ಯಾಗು. ಚಿನ್ನಾಭರಣ ಇದೆಯೋ ಇಲ್ವೋ ಓಪನ್ ಮಾಡ್ತಾಳೆ, ನೋಡ್ತಾಳೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂತೆಯೇ ಮನೆಯಾಕೆಯೊಬ್ಬಳು ತನ್ನ ಬಳಿಯಲ್ಲಿದ್ದ 10 ನಾಣ್ಯಗಳಲ್ಲಿ ಒಂದನ್ನು ಕಳೆದುಕೊಂಡಳು ಎನ್ನೋಣ. ಆಗ ಅವಳೇನು ಮಾಡುತ್ತಾಳೆ? ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಕಳೆದು ಹೋದ ನಾಣ್ಯ ಸಿಕ್ಕುವವರೆಗೂ ಚೆನ್ನಾಗಿ ಹುಡುಕುತ್ತಾಳೆ ಅಲ್ಲವೇ? ಅದು ಸಿಕ್ಕಿದಾಗ ತನ್ನ ಗೆಳತಿಯರನ್ನು ನೆರೆಹೊರೆಯವರನ್ನು ಒಟ್ಟಿಗೆ ಕರೆದು, ಕಳೆದು ಹೋದ ನಾಣ್ಯ ಸಿಕ್ಕಿಬಿಟ್ಟಿತು, ನನ್ನೊಡನೆ ಸೇರಿ ಸಂತೋಷ ಪಡಿರಿ ಎನ್ನುತ್ತಾಳಲ್ಲವೇ? ಅದೇ ಮೇರೆಗೆ ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ದೇವದೂತರಿಗೆ ಸಂತೋಷ ಉಂಟಾಗುತ್ತದೆ ಎಂಬುದು ನಿಶ್ಚಯ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ದಿನಾಂಕ 13 ಮೇ ತಿಂಗಳು 2019 ಇಸ್ವಿ. ಇದೇ ವರ್ಷ. ಆ ದಿನ ಮದುವೆ ಕಾರ್ಯಕ್ಕೋಸ್ಕರ ಮನೆಯಲ್ಲಿ ಎಲ್ಲರೂ ಸಿದ್ಧರಾಗ್ತಾ ಇದ್ದಾರೆ. 10:30 ಗಂಟೆಗೆ ಪೂಜೆ. ಮನೆಯ ಯಜಮಾನತಿ 60ರ ಹರೆಯದ ಮಹಿಳೆ ತನ್ನ ಮೊಮ್ಮಗಳ ಮದುವೆಗೋಸ್ಕರ ಅತ್ಯಂತ ಲವಲವಿಕೆಯಿಂದ ಓಡಾಡ್ತಾ ಇದ್ದಾಳೆ. ಬೆಳಿಗ್ಗೆ ಎದ್ದು ಎಲ್ಲವನ್ನು ಸಿದ್ಧ ಮಾಡಲು ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸುತ್ತಿದ್ದಾಳೆ. 8:30 ಗಂಟೆಗೆ ಈಕೆ ಸಂಪೂರ್ಣ ಸಿದ್ಧಳಾಗಿದ್ದಾಳೆ. ಸರಿ, ಈ ಸಂದರ್ಭದಲ್ಲಿ ಎಲ್ಲರೂ ಸಿದ್ಧರಾಗುತ್ತಿರಬೇಕಾದರೆ ಚಿನ್ನ, ಬೆಳ್ಳಿ, ಒಡವೆಗಳನ್ನು ಯಾರ ಕೈಯಲ್ಲಿ ಕೊಡುವುದು ಎನ್ನುವ ಪ್ರಶ್ನೆ ಬಂದಾಗ ಅಲ್ಲಿ ಯಾರೋ ಹೇಳ್ತಾರೆ, ದೊಡ್ಡವರವರು, ಅವ್ರ ಕೈಯಲ್ಲಿ ಕೊಡೋಣ, ಅವ್ರು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಒಡವೆ ಇರುವಂಥ ಬ್ಯಾಗನ್ನು ಈ ತಾಯಿಯ ಕೈಯಲ್ಲಿ ಕೊಡುತ್ತಾರೆ. ಈ ತಾಯಿ ಅದನ್ನು ಅಲ್ಲಿ ಇಲ್ಲಿ ಇಟ್ಟರೆ ಅದು ಮರೆತು ಹೋಗಿಬಿಡ್ಬೋದು, ಅಲ್ಲಿ ಇಲ್ಲಿ ಹೋಗಿಬಿಡ್ಬೋದು, ನಾಪತ್ತೆ ಆಗ್ಬೋದು ಅಂತ ಹೇಳಿಬಿಟ್ಟು ಆ ಬ್ಯಾಗನ್ನು ತನ್ನ ಹೆಗಲಿಗೇ ಸಿಕ್ಸ್ಕೊಳ್ತಾಳೆ, ಹೆಗಲಿಗೆ ಹಾಕ್ಕೊಳ್ತಾಳೆ. ಸರಿ, ಉಳಿದಿದ್ದೆಲ್ಲ ಕೆಲಸ ಕಾರ್ಯಗಳು ಬೇಗನೆ ನಡೀತಾ ಇದೆ.
ಅಷ್ಟೊತ್ತಿಗೆ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಯಾರೋ ಒಂದಿಷ್ಟು ಹೂ ತಂದು ಕೊಟ್ಟರು. ತುಂಬ ಹೂ, ಬುಟ್ಟಿ ತುಂಬ ಹೂ. ಅರೆ, ಇಷ್ಟು ಹೂವನ್ನು ಇಲ್ಲಿ ಇಟ್ಕೊಂಡು ನಾನೇನು ಮಾಡೋದು ಅಂತ ಹೇಳಿಬಿಟ್ಟು ಈ ಅಮ್ಮ ತಕ್ಷಣ ಏನು ಮಾಡ್ತಾಳೆ, ಒಂದು ಸ್ವಲ್ಪ ಹೂವನ್ನು ಚರ್ಚಿಗೆ ಕೊಡ್ತೀನಿ, ಇನ್ನೊಂದು ಸ್ವಲ್ಪ ಹೂವನ್ನು ಪಕ್ಕದಲ್ಲಿರುವಂಥ ಕಾನ್ವೆಂಟಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಆಟೋ ಮಾಡಿಕೊಂಡು ಹೂವನ್ನು ಆಟೋದಲ್ಲಿಟ್ಟು ಚರ್ಚಿಗೆ ಒಂದು ಸ್ವಲ್ಪ ಮತ್ತು ಕಾನ್ವೆಂಟಿಗೆ ಕಾನ್ವೆಂಟಿಗೆ ಹೂ ಕೊಟ್ಟ ತಕ್ಷಣ ಅಲ್ಲಿಗೆ ಜ್ಞಾಪಕ ಆಗತ್ತೆ ಒಡವೆಗಳದ್ದು. ಬ್ಯಾಗ್ ಇದೆಯಾ ನೋಡ್ತಾಳೆ, ಬ್ಯಾಗ್ ಇಲ್ಲ. ಅರೆ, ಒಡವೆಗಳ ಬ್ಯಾಗು, ಚಿನ್ನಾಭರಣ, ಸುಮಾರು 2.5 ಲಕ್ಷ ರೂಪಾಯಿದು ಬೆಲೆ ಬಾಳುವಂಥದ್ದು. ಎಲ್ಲಿಟ್ಟೆ ಅಯ್ಯೋ ದೇವ್ರೆ ಅಂತ ಹೇಳ್ಕೊಂಡು ಆಕೆಯ ಜಂಘಾಬಲವೇ ಉಡುಗೋಯ್ತು. ಬೆಕ್ಕಸ ಬೆರಗಾಗ್ತಾಳೆ, ದಿಗ್ಮೂಢಳಾಗ್ತಾಳೆ, ಏನು ಮಾಡೋದು ಅಂತ ತೋಚ್ತಾ ಇಲ್ಲ. ತಕ್ಷಣ ಅದೇ ಆಟೋ ತಗೊಂಡು ಸೀದಾ ಮನೆಗೆ ಬರ್ತಾಳೆ. ಮೊದಲು ಚರ್ಚಿಗೆ ಹೋಗ್ತಾಳೆ, ಅಲ್ಲಿ ಇಲ್ಲ. ಮತ್ತು ಅಲ್ಲಿ ಹುಡುಕ್ತಾಳೆ, ಇಲ್ಲ. ಮನೆಗೆ ಬರ್ತಾಳೆ, ದೇವ್ರ ಕೋಣೆಗೆ ಹೋಗ್ತಾಳೆ, ಅಲ್ಲಿ ಇಲ್ಲ. ಅಡುಗೆ ಕೋಣೆಗೆ ಹೋಗ್ತಾಳೆ, ಅಲ್ಲಿಲ್ಲ. ಮತ್ತು ಎಲ್ಲ ಕಡೆ ಹುಡುಕ್ತಾಳೆ. ಕೊನೆಗೆ ಡ್ರೆಸ್ ಮಾಡುವಂಥ ರೂಮಿಗೆ ಹೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಏನೂ ಕಾಣ್ತಾ ಇಲ್ಲ. ಸರಿಯಾಗಿ ನೋಡ್ತಾಳೆ, ಹಾಸಿಗೆ ಮೇಲೆ ಬ್ಯಾಗಿನ ಒಂದು ಕೈ ಹಿಡಿ ಕಾಣ್ತಾ ಇದೆ. ಅದ್ರ ಮೇಲೆಲ್ಲ ಬಟ್ಟೆಗಳು ಬಿದ್ದಿದ್ದಾವೆ. ಸ್ವಲ್ಪ ನಿಧಾನ ತೆಗಿತಾಳೆ, ಮೇಲಿಂದ ಬಟ್ಟೆಗಳನ್ನೆಲ್ಲ ತೆಗಿತಾಳೆ. ತೆಗೆದುಬಿಟ್ಟು ಬ್ಯಾಗನ್ನು ಮೇಲೆತ್ತಾಳೆ. ಹೌದು, ಅದೇ ಬ್ಯಾಗು. ಚಿನ್ನಾಭರಣ ಇದೆಯೋ ಇಲ್ವೋ ಓಪನ್ ಮಾಡ್ತಾಳೆ, ನೋಡ್ತಾಳೆ. ಚಿನ್ನಾಭರಣ ಇತ್ತು. ತುಂಬ ಸಂತೋಷವಾಯಿತು. ದೇವರೇ ನಿನಗೆ ಸ್ತೋತ್ರ ಎಂದು ಹೇಳ್ತಾಳೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಬಂಧುಗಳೇ, ಭಗಿನಿಯರೇ, ಕಳೆದು ಹೋಯಿತು ಅಂತ ಹೇಳಿಕೊಂಡು ಚಿಂತೆ ಮಾಡ್ತಾ ಇದ್ದ ಆಕೆಗೆ ಚಿನ್ನಾಭರಣ ಸಿಕ್ಕಿದಾಗ ಎಷ್ಟೊಂದು ಸಂತೋಷ, ಎಷ್ಟೊಂದು ಆನಂದ. ಇಂದಿನ ಶುಭ ಸಂದೇಶದಲ್ಲೂ ಕೂಡ, ಈಗ ತಾನೇ ಆಲಿಸಿದ ಶುಭ ಸಂದೇಶದಲ್ಲೂ ಕೂಡ ಅದೇ ಒಂದು ಸಂತೋಷವನ್ನು ಆ ಮನೆಯ ಆಕೆ ಕಳೆದು ಹೋದ ನಾಣ್ಯ ಸಿಕ್ಕಿದಾಗ ಸಂತೋಷ ಪಡೋದನ್ನು ನಾವು ಈಗ ತಾನೇ ಕೇಳಿದ್ವಿ. ಆತ್ಮೀಯರೇ, ವಸ್ತುಗಳು ಕಳೆದೋಗ್ತವೆ, ವಸ್ತುಗಳು ಸಿಗ್ತವೆ. ಆದರೆ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ವಸ್ತುಗಳು ಕಳೆದು ಹೋಗುವುದರ ಜೊತೆಗೆ ನಾವೇ ಕಳೆದು ಹೋಗ್ತೀವಿ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಬೇಕಲ್ವೇ? ನಾವು ಕಳೆದು ಹೋಗ್ತೀವಿ ಅಂತಂದ್ರೆ ಏನು? ನಮ್ಮತನವನ್ನು ನಾವು ಕಳೆದುಕೊಳ್ತಿದ್ದೀವಿ, ನಮ್ಮ ಮೌಲ್ಯಗಳನ್ನು ಕಳ್ಕೊಳ್ತೀವಿ, ನಮ್ಮ ಒಳ್ಳೆಯ ವರ್ತನೆಗಳನ್ನು ಕಳ್ಕೊಳ್ತೀವಿ, ಒಳ್ಳೆಯ ಚಿಂತನೆಗಳನ್ನು ಕಳ್ಕೊಳ್ತೀವಿ, ಒಳ್ಳೆಯ ಭಾವನೆಗಳನ್ನು ಕಳ್ಕೊಳ್ತೀವಿ, ಏನೇನೋ ಕಳ್ಕೊಳ್ತೀವಿ, ನಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಳ್ತೀವಿ ಅಲ್ವೇ? ಇವತ್ತಿನ ದಿನ ಈ ಕಳೆದುಕೊಳ್ಳುವುದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ. ಮೊದಲನೇದಾಗಿ ಇನ್ನೊಂದು ಘಟನೆ. 11ನೇ ತಾರೀಕು ಏಪ್ರಿಲ್ ಇದೇ 2019 ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪುಟ್ಟ ಸುದ್ದಿ. ಆತ್ಮಹತ್ಯೆ. ಯಾರ ಆತ್ಮಹತ್ಯೆ? ಅಗರ್ಭ ಶ್ರೀಮಂತನ ಆತ್ಮಹತ್ಯೆ. ಆತನಿಗೆ ಏನೂ ತೊಂದರೆ ಇರಲಿಲ್ಲ, ಎಲ್ಲವೂ ಇತ್ತು. ಆಸ್ತಿ ಇತ್ತು, ನಗನಾಣ್ಯಗಳೂ ಇದ್ವು, ಆಮೇಲೆ ಬಳಗ ಇತ್ತು, ಬಂಧು ಇತ್ತು, ಮತ್ತು ಎಲ್ಲವೂ ಇತ್ತು. ಯಾವುದರ ಒಂದು ಕೊರತೆ ಇರಲಿಲ್ಲ. ಡೆತ್ ನೋಟ್ನಲ್ಲಿ ಸಾಯುವಾಗ ಬರೆದಿಟ್ಟಂಥ ಪತ್ರದಲ್ಲಿ ಏನಂತ ಬರೆದಿಟ್ಟಿದ್ದ? ನನ್ನ ಸಾವಿಗೆ ನಾನೇ ಕಾರಣ, ನಾನು ಕಳೆದುಕೊಂಡಿದ್ದೇನೆ ನೆಮ್ಮದಿಯನ್ನು, ನಾನು ಕಳೆದುಕೊಂಡಿದ್ದೇನೆ ನನ್ನ ಮಾನಸಿಕ ಸೌಖ್ಯವನ್ನು, ನಾನು ಕಳೆದುಕೊಂಡಿದ್ದೇನೆ ಶಾಂತಿ ಪ್ರೀತಿಯನ್ನು. ಅತ್ಯಂತ ಜಿಗುಪ್ಸೆ ತುಂಬಿ ಅತ್ಯಂತ ಬೇಸರದಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ. ಎಂತಹ ಸುದ್ದಿ ನೋಡಿ ಇದು. ಕಳ್ಕೊಂಡಿದ್ದಾನೆ ಆತ. ಹಣ ಕಳ್ಕೊಂಡಿಲ್ಲ, ಆಸ್ತಿಪಾಸ್ತಿ ಕಳ್ಕೊಂಡಿಲ್ಲ, ಶ್ರೀಮಂತಿಕೆಯನ್ನು ಕಳ್ಕೊಂಡಿಲ್ಲ. ಆತ ಕಳ್ಕೊಂಡಿದ್ದು ನೆಮ್ಮದಿಯನ್ನು, ಆತನ ಕಳ್ಕೊಂಡಿದ್ದು ಆಂತರಿಕ ಸುಖ ಸೌಖ್ಯವನ್ನು. ಆದ್ದರಿಂದ ಮೊದಲನೇದಾಗಿ ನಾವು ನೋಡಬೇಕು ನಮ್ಮ ಆಂತರಿಕ ಸೌಖ್ಯ, ನಮ್ಮ ನೆಮ್ಮದಿ ಹೇಗಿದೆ ಅಂತ.
ಕೀರ್ತನಾ ಗ್ರಂಥ 25ನೇ ಅಧ್ಯಾಯ 16ನಿಂದ 21ನೇ ವಚನಗಳಲ್ಲಿ ಆ ಕೀರ್ತನಕಾರ ಹೇಳುವಂಥ ಮಾತು, ಆತನ ಶೋಕ ನೋಡಿ. ಏನಂತ ಶೋಕ? ಒಬ್ಬಂಟಿಗನಾದೆ, ಸಿಕ್ಕಿಕೊಂಡೇ ಸಂಕಟಕ್ಕೆ, ಕಟಾಕ್ಷಿಸೋ ಪ್ರಭು, ಕರುಣೆ ತೋರೋ ತಬ್ಬಲಿಗೆ, ನಿವಾರಿಸು ನನ್ನ ಮನ ಕ್ಲೇಶವನ್ನು, ಪರಿಹರಿಸು ಎನ್ನ ದುಗುಡವನ್ನು. ಕೀರ್ತನಾಕಾರನ ಶೋಕ ಆ 25ನೇ ಕೀರ್ತನಲ್ಲಿ ವ್ಯಕ್ತವಾಗತ್ತೆ. ಅಷ್ಟೇ ಅಲ್ಲ, ಪ್ರವಾದಿಯ ಶೋಕ ನೋಡಿ. ಯೆರೆಮೀಯ ಪ್ರವಾದಿಯ ಗ್ರಂಥ 15ನೇ ಅಧ್ಯಾಯ 1ರಿಂದ ವಚನಗಳಲ್ಲಿ ಬರುತ್ತೆ. ಅಲ್ಲಿ ಹೇಳ್ತಾನೆ ಯೆರೆಮೀಯ ಪ್ರವಾದಿ, ನನ್ನ ತಾಯೇ, ನನ್ನ ಗತಿ ಏನೆಂದು ಹೇಳಲಿ? ಜಗದ ಜನರಿಗೆಲ್ಲ ನಾನೊಬ್ಬ ಜಗಳಗಂಟ, ನಾನು ಏನಂತ ಹೇಳಲಿ? ಹೌದು, ಅಲ್ಲಿ ತನ್ನ ಶೋಕವನ್ನು, ಅಲ್ಲಿ ತನ್ನ ಏಕಾಂತತೆಯನ್ನು, ಅಲ್ಲಿ ತನ್ನ ಒಂಟಿತನವನ್ನು ತೋಡ್ಕೊಳ್ತಾ ಇದ್ದಾನೆ. ಪ್ರಭು ಯೇಸು ಕೂಡ ಒಂದು ರೀತಿಯ ಒಂಟಿತನವನ್ನು ಅನುಭವಿಸಿದರು, ತಬ್ಬಲಿತನವನ್ನು ಅನುಭವಿಸಿದರು, ಆ ಒಂದು ಅನ್ಯೋನ್ಯತೆಯನ್ನು ಕಳ್ಕೊಂಡಿದ್ರು ಅನ್ನುವಂಥದ್ದನ್ನು ವ್ಯಕ್ತವಾಗುತ್ತೆ. ಎಲ್ಲಿ ಅದು? ಮಾರ್ಕನ ಶುಭ ಸಂದೇಶ 15ನೇ ಅಧ್ಯಾಯ 34ನೇ ವಚನ, ಶಿಲುಬೆಯಲ್ಲಿ ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಏಕೆ ಕೈ ಬಿಟ್ಟಿದ್ದೀರಿ ಎಂದು ಹೇಳುವಾಗ ಅಲ್ಲಿ ಒಂದು ರೀತಿಯಲ್ಲಿ ಏನೋ ಕಳ್ಕೊಂಡಿದ್ದಾರೆ ಅನ್ನೋದನ್ನು ಅದು ಸೂಚಿಸ್ತಾ ಇದೆ. ಅವ್ರ ಮಾತೇ ಅದು ಹೇಳ್ತಾ ಇದೆ, ಕಳ್ಕೊಂಡಿರುವಂಥದ್ದನ್ನು. ಸರಿ ಆತ್ಮೀಯ ಬಂಧು ಬಾಂಧವರೇ, ಹೌದು, ಈ ರೀತಿ ನಾವು ನೆಮ್ಮದಿಯನ್ನು ಕಳ್ಕೊಳ್ತಿದ್ದೀವಿ, ಈ ರೀತಿ ನಮ್ಮ ಮಾನಸಿಕ ಸೌಖ್ಯವನ್ನು ಕಳ್ಕೊಳ್ತಿದ್ದೀವಿ, ಅನ್ಯೋನ್ಯತೆ ಪ್ರೀತಿಯನ್ನು ಕಳ್ಕೊಳ್ತಿದ್ದೀವಿ. ಹಾಗಾದರೆ ಈ ಅನ್ಯೋನ್ಯತೆ ಇದನ್ನು ಈ ರೀತಿ ಕಳ್ಕೊಳ್ಳೋದಕ್ಕೆ ಕಾರಣಗಳೇನು? ಕಾರಣಗಳು ಹಲವಾರು. ಅಟ್ರಾಕ್ಷನ್ಸ್ ಮತ್ತು ಟೆಂಪ್ಟೇಷನ್ಸ್ ಅಂತ ನಾವು ಹೇಳ್ತೀವಿ. ಆಕರ್ಷಣೆಗಳು ಮತ್ತು ಪ್ರಲೋಭನೆಗಳು. ಈ ಆಕರ್ಷಣೆಗಳು, ಪ್ರಲೋಭನೆಗಳು ನಾವು ಈ ಜಗತ್ತಿನಲ್ಲಿ ಕಳ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇವೆ. ನೋಡಿ, ಸಿಕ್ಕಾಪಟ್ಟೆ ಹೋಟೆಲ್ಗಳು ಬಂದಿದ್ದಾವೆ, ಮನೆ ಊಟ ಕಳ್ಕೊಳ್ತಾ ಇದ್ದೀವಿ. ಸಿಕ್ಕಾಪಟ್ಟೆ TV ಚಾನಲ್ಗಳು ಬಂದಿದ್ದಾವೆ, ಆದರೆ ಸೂಕ್ತ ಮಾಹಿತಿಯನ್ನು ಕಳ್ಕೊಳ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಶಾಲೆಗಳು ಬಂದಿದ್ದಾವೆ, ಎಂತೆಂಥ ಶಾಲೆಗಳ್ರಿ, ಇವಾಗ ಶಾಲೆಗಳು ಬಂದಿದ್ದಾವೆ, ಆದರೆ ಒಳ್ಳೆಯ ಶಿಕ್ಷಣ ಅನ್ನೋದು ಕಳೆದೋಗಿದೆ. ಸಿಕ್ಕಾಪಟ್ಟೆ ವಸ್ತುಗಳು, ಬೈಕ್ಗಳು, ಮತ್ತೊಂದು ಇನ್ನೊಂದು ಬರ್ತಾ ಇದೆ. ಆದರೆ ಮನುಷ್ಯ ನೆಮ್ಮದಿ ಕಳ್ಕೊಂಡಿದ್ದಾನೆ. ಇತ್ತೀಚೆಗೆ ಒಬ್ಬಳು ನನ್ನ ಪರಿಚಯದ ಒಬ್ಬ ಬಡ ಮಹಿಳೆ, ಮಗ ಒತ್ತಾಯ ಮಾಡ್ದ ಅಂತ ಹೇಳ್ಕೊಂಡ್ಬಿಟ್ಟು ಮಗನಿಗೆ ಬೈಕ್ ಕೊಡಿಸಿದ್ಲು. ಬಡ ಮಹಿಳೆ, ಕೂಲಿ ಮಾಡ್ತಾ ಇರುವಂಥ ಮಹಿಳೆ. ಹಣ ಎಲ್ಲಿಂದ ಗೊತ್ತಾ? ಅದು ಯಾವುದೋ ಸ್ವಸಹಾಯ ಸಂಘಗಳು ಅಂತ ಇರ್ತಾವಲ್ಲ, ಆ ಸಹಾಯ ಸಂಘದಿಂದ ಸಾಲ ಮಾಡಿಕೊಂಡು ಈ ಅಮ್ಮ ತನ್ನ ಮಗನಿಗೆ ಬೈಕ್ ಕೊಡಿಸಿದ್ಲು. ಎಷ್ಟು? 1 ಲಕ್ಷದ ಚಿಲ್ಲರೆ. ಆ ಹಣ ಅದು ದೊಡ್ಡ ಆಸ್ತಿ ಆಕೆಗೆ ಇತ್ತು. ಆದರೆ ಮಗನಿಗೋಸ್ಕರ ಏನು ಗೊತ್ತಾ, ಇದರಿಂದ ನಾವು ಕಳ್ಕೊಂಡಿರೋದು ಏನು ಗೊತ್ತಾ? ಮಕ್ಕಳಿಗೆ ತಿಳಿ ಹೇಳುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ನಾವು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಶಿಕ್ಷಕರು ಉಪಾಧ್ಯಾಯರು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ತೀಡುವಂಥದ್ದನ್ನು ಕಳ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಕಲಿಕೆಗಳು ಇಲ್ಲಿದ್ರೂ ಕೂಡ, ಶಿಕ್ಷಣ ಇದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಕಲಿಸುವುದನ್ನು ಪ್ರತಿಯೊಬ್ಬ ಶಿಕ್ಷಕಿ ಕಳ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಅಪ್ಪ ಅಮ್ಮ ಕಳ್ಕೊಂಡಿದ್ದಾರೆ ನೈತಿಕ ಶಕ್ತಿಯನ್ನು, ಶಿಕ್ಷಕಿಯರು ಕಳ್ಕೊಂಡಿದ್ದಾರೆ ಕಲಿಕೆಯ ಒಂದು ವಿಧಾನವನ್ನು, ಒಟ್ಟಾರೆ ಕಳ್ಕೊಳ್ತಾ ಇದ್ದೀವಿ. ಆತ್ಮೀಯ ಬಂಧು ಬಾಂಧವರೇ, ಈಗಿನ ಕಾಲದಲ್ಲಿ ನಮ್ಮ ಹತ್ರ ಎಲ್ಲವೂ ಇದೆ, ಎಲ್ಲವೂ ಸಿಗ್ತಾ ಇದೆ, ಆದರೆ ಬೇಕಾದದನ್ನೇ ಕಳ್ಕೊಳ್ತಾ ಇದ್ದೀವಿ. ಮನೆಯಲ್ಲಿ ನಮ್ಮ ಬಂಧುಗಳ ಫೋಟೋನ ಚೆನ್ನಾಗಿ ಹಾಕಿರ್ತೀವಿ, ಆದರೆ ಅವರನ್ನು ಜ್ಞಾಪಿಸುವಂಥದ್ದನ್ನು ಕಳ್ಕೊಂಡಿದ್ದೀವಿ. ಮನೆಯಲ್ಲಿ ದೇವ್ರ ಫೋಟೋ ಇದೆ, ಸ್ಟ್ಯಾಚ್ಯೂಸ್ ಎಲ್ಲ ಇದಾವೆ ನಮ್ಮ ಮನೆಯಲ್ಲಿ, ಆದರೆ ದೇವರನ್ನೇ ಕಳ್ಕೊಂಡಿದ್ದೀವಿ. ಮನೆಯಲ್ಲಿ ಪವಿತ್ರ ಗ್ರಂಥಗಳನ್ನು ಇಟ್ಕೊಂಡಿದ್ದೀವಿ, ಪವಿತ್ರ ಬೈಬಲ್ ಗ್ರಂಥಗಳನ್ನು ಇಟ್ಕೊಂಡಿದ್ದೀವಿ, ಆದರೆ ದೇವರ ವಾಕ್ಯವನ್ನೇ ಕಳ್ಕೊಂಡಿದ್ದೀವಿ, ಪ್ರಾರ್ಥನೆಯನ್ನು ಕಳ್ಕೊಂಡಿದ್ದೀವಿ. ಮನೆಯಲ್ಲಿ ಮಕ್ಕಳಿದ್ದಾರೆ, ಆದರೆ ಮಕ್ಕಳು ಕೊಡುವಂಥ ವಿಧೇಯತೆಯನ್ನು ಕಳ್ಕೊಂಡಿದ್ದಾರೆ. ನಾವು ಮಕ್ಕಳಿಗೆ ತಿಳಿ ಹೇಳುವುದನ್ನು ಕಳ್ಕೊಂಡಿದ್ದೀವಿ. ಆತ್ಮೀಯ ಬಂಧು ಬಾಂಧವರೇ, ಈಗ
ಇನ್ನೊಂದು ಇದೇ ಲೂಕನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ 11ರಿಂದ 32ನೇ ವಚನದಲ್ಲಿ ಬರುವಂತಹ ದುಂದುಗಾರ ಮಗ ಅಥವಾ ಆ ತಂದೆಯ ಒಂದು ವೃತ್ತಾಂತ ತಮಗೆ ಚೆನ್ನಾಗಿ ಗೊತ್ತಿದೆ. ತಂದೆ ಮಗ ಹೇಗಿದ್ದರು, ಇಬ್ಬರು ಮಕ್ಕಳು, ಒಬ್ಬ ತಂದೆ ಸಣ್ಣವನು ಆಸ್ತಿ ಪಾಸ್ತಿಯನ್ನು ಕೇಳಿಕೊಂಡು ಹೋದ, ಹಾಳು ಮಾಡ್ದ, ದೊಡ್ಡ ಮಗ ವಿಧೇಯನಾಗಿ ಅಲ್ಲಿದ್ದ ಇತ್ಯಾದಿ ವಿಚಾರಗಳು ನಿಮ್ಗೆ ಗೊತ್ತು. ಆಮೇಲೆ ಕಳ್ಕೊಂಡು ಹೋದವನು ಎಲ್ಲವನ್ನೂ ಕಳ್ಕೊಂಡ, ಆಮೇಲೆ ವಾಪಸ್ ಬಂದ. ತಂದೆ ಅವನನ್ನು ಯಾವ ರೀತಿ ನೋಡಿದ್ರು ಎನ್ನುವುದನ್ನು ನಿಮಗೆ ಚೆನ್ನಾಗಿ ಗೊತ್ತಿದೆ, ಅದರ ಬಗ್ಗೆ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ. ಆದರೆ ಕ್ರಿಸ್ಟೋಫರ್ ರೈನರ್ ಎನ್ನುವಂಥ ಒಬ್ಬ ಶಾಸ್ತ್ರಜ್ಞ ಆತ ಹೇಳ್ತಾನೆ, ಸಣ್ಣ ಮಗ ದೂರ ಹೋದ, ಕಳೆದು ಹೋದ. ಸಣ್ಣ ಮಗ ದೂರ ಹೋದ, ಕಳೆದು ಹೋದ. ಆದರೆ ದೊಡ್ಡ ಮಗ ಹತ್ತಿರ ಇದ್ದೇ ಕಳೆದು ಹೋಗಿದ್ದ. ಸಣ್ಣ ಮಗ ಎರಡನೇದಾಗಿ ಸ್ವಲ್ಪ ಕಾಲ ಕಳೆದು ಹೋದ ಮತ್ತು ವಾಪಸ್ ಬಂದ. ಆದರೆ ದೊಡ್ಡ ಮಗ ಪ್ರಾರಂಭದಿಂದನೇ ಭಾಳಷ್ಟು ಕಾಲ ಕಳೆದು ಹೋಗಿದ್ದ. ಸಣ್ಣ ಮಗ ಮನೆಯಿಂದ ಹೊರಗೆ ಹೋಗಿ ಕಳೆದಿದ್ದ. ಆದರೆ ದೊಡ್ಡ ಮಗ ಮನೆಯಲ್ಲೇ ಇದ್ದು ಕಳೆದು ಹೋಗಿದ್ದ. ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ 8ನೇ ವಚನದಲ್ಲಿ ಪ್ರಭು ಯೇಸು ಹೇಳುವಂಥ ಮಾತು, ಬರಿಯ ಮಾತಿನ ಮನ್ನಣೆಯ ನೀಯುತ ಹೃದಯವನ್ನು ದೂರವಿರಿಸುತ್ತ ಈ ಜನರೆನಗೆ ಮಾಡುವ ಆರಾಧನೆ ವ್ಯರ್ಥ. ಅಂತಂದರೆ ನಾವು ದೇವರ ಹತ್ತಿರ ಇದ್ದೇ ಕಳ್ಕೊಂಡು ಹೋಗಿರ್ತೀವಿ. ಜಪತಪ ಪ್ರಾರ್ಥನೆಯನ್ನು ಮಾಡಿಕೊಂಡೇ ದೇವರನ್ನು ಕಳ್ಕೊಂಡಿರ್ತೀವಿ. ಅಂತಂದರೆ ನಾವು ಸರಿಯಾದ ಪೂರ್ಣ ಭಕ್ತಿಯಿಂದ, ಪೂರ್ಣ ವಿಶ್ವಾಸದಿಂದ ನಾವು ಮಾಡ್ತಾ ಇಲ್ಲ. ನಮ್ಮ ವಿಶ್ವಾಸ ಕಳೆದು ಹೋಗಿದೆ, ನಮ್ಮ ಭಕ್ತಿ, ನಿಜವಾದ ಭಕ್ತಿ ಕಳೆದು ಹೋಗಿದೆ ಅಂತ. ಹಾಗಾದರೆ ನಾವೇನು ಮಾಡೋಣ? ಮೊದಲನೇದಾಗಿ ದೀಪ ಹಚ್ಚೋಣ. ಇದೇ ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ 8ರಿಂದ 9ನೇ ವಚನಗಳಲ್ಲಿ 10ನೇ ವಚನಗಳಲ್ಲಿ ನಾವೀಗ ಕೇಳಿದ್ವಿ. ಆ ತಾಯಿ ನಾಣ್ಯ ಕಳೆದು ಹೋದ ತಕ್ಷಣ ದೀಪ ಹಚ್ತಾಳೆ. ದೀಪ ಹಚ್ಚುವುದು ಸುಲಭವಲ್ಲ. ಅಂದರೆ ಕಳೆದು ಹೋಗಿದೆ ಅನ್ನುವಂಥ ಅರಿವು ಫಸ್ಟ್ ಬರಬೇಕು. ಅರಿವೇ ಗುರು. ಮೊದಲು ಅರಿವು ಬರಬೇಕು. ವೆನ್ ಯು ನೋ ದ ಪ್ರಾಬ್ಲಮ್, ಹಾಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂತ ಹೇಳ್ತಾರೆ. ಅಂದರೆ ಸಮಸ್ಯೆ ಏನೋದನ್ನು ನಾನು ತಿಳ್ಕೊಳ್ಬೇಕು. ನಾನು ಕಳೆದು ಹೋಗಿದ್ದೀನಿ, ನಂದು ಕಳೆದು ಹೋಗಿದೆ ಅಂತ ನನ್ನನ್ನು ಅದಕ್ಕೋಸ್ಕರ ಅರಿವು ಮೂಡಿಬರಬೇಕು. ಅರಿವು ಮೂಡಿ ಒಂದು ಪ್ರಯತ್ನಕ್ಕೆ ನಾನು ಗಂಭೀರವಾದಂಥ ಚಿಂತನೆಗೆ ನಾನು ಹೋಗಬೇಕು. ಎನ್ಲೈಟನ್ಮೆಂಟ್ ಬರುತ್ತೆ. ದೀಪ ಹಚ್ಚುವುದಂತಂದ್ರೆ ಏನು? ಬೆಳಕು ಬರೋದು. ಅರೇ, ನಾನು ಕಳೆದು ಹೋಗಿದ್ದೀನಿ, ನನ್ನಲ್ಲಿರುವುದು ಕಳೆದು ಹೋಗಿದೆ. ಅದು ಪಾಪ ಪ್ರಜ್ಞೆ. ಸೆನ್ಸ್ ಆಫ್ ಸಿನ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಸೆನ್ಸ್ ಆಫ್ ಸಿನ್ ಈಸ್ ಲಾಸ್ಟ್, ಹೆವನ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಪಾಪ ಪ್ರಜ್ಞೆಯನ್ನು ಕಳೆದುಕೊಂಡವನು ಪರಂಧಾಮವನ್ನೇ ಕಳೆದುಕೊಂಡ ಅಂತ. ಆದ್ದರಿಂದ ನಾವು ಯಾವುದು ಕಳೆದು ಹೋಗಿದೆ ಅನ್ನೋದರ ಅರಿವು ಮೊದಲು ನಮಗೆ ಬೆಳಕಾಗಿ ಬರಬೇಕು. ದೀಪವನ್ನು ಹಚ್ಚೋದು. ಎರಡನೇದಾಗಿ ಹುಡುಕೋದು. ಸುಮ್ಮನೆ ಹುಡುಕಲಿಲ್ಲ ಅಮ್ಮ. ಆ ಹೆಂಗೆ ಹುಡುಕಿದ್ಲು? ಮೊದಲು ಕಸಬರಕ್ಕೆ ಪೊರಕೆ ತಗೊಂಡ್ಲು, ಹಿಡಿ ತಗೊಂಡು ಎಲ್ಲ ಗುಡಿಸಿದ್ಲು, ನೋಡಿದ್ಲು, ಗುಡಿಸಿದ್ಲು. ಪ್ರಯತ್ನ ಅಂತೆ ಪರಮೇಶ್ವರಂ, ಸತತ ಪ್ರಯತ್ನ ವಿಜಯದ ಸೋಪಾನ. ನನಗೆ ಸಿಗತ್ತೆ ಅನ್ನುವಂಥ ನಂಬಿಕೆಯಿಂದ, ವಿಶ್ವಾಸದಿಂದ ಆಕೆ ಹುಡುಕಿದ್ಲು. ಆ ನಂಬಿಕೆ, ಆ ವಿಶ್ವಾಸ ನಮಗಿರಬೇಕು ಆತ್ಮೀಯ ಬಂಧು ಬಾಂಧವರೇ. ಆ ನಂಬಿಕೆಯಿಂದ, ಆ ವಿಶ್ವಾಸದಿಂದ ನಾನು ಹುಡುಕಿದಾಗ ನಮ್ಮ ಪ್ರಭು ಕುರಿಗಾಯಿ ಆಗಿರುವವರು ನಮಗೆ ಬೇಕಾದದನ್ನು ಕರುಣಿಸ್ತಾರೆ. ಅದೇ ಕೀರ್ತನೆ 23ರಲ್ಲಿ ನಾವು ನೋಡ್ತೀವಿ, ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ, ನಿನ್ನ ಕುರಿಗೋಲು ಉರುಗೋಲು ಧೈರ್ಯವನ್ನು ತರುವುದು ಎನಗೆ, ಕಾಣೆನೆಂದಿಗೂ ದಿಗಿಲನು ನೀನೆರಲು ನನ್ನೊಂದಿಗೆ, ಯಾಕೆ ಪ್ರಭು ಕುರಿಗಾಯಿ ಆಗಿರಲು ನನಗೆ, ಕುಂದು ಕೊರತೆಗಳು ಎಲ್ಲಿಯೂ ನನಗೆ. ಆತ್ಮೀಯರೇ, ಒಂದು ದಿನ ಸರಿಯಾಗಿ ಹೇಳೋದಾದರೆ ಇದೇ ಜೂನ್ 8ನೇ ತಾರೀಕು ನಾನು ಡೋರ್ನಹಳ್ಳಿಗೆ ಹೋಗುವಾಗ ದಾರಿಯಲ್ಲಿ ಹಾಸನ ಮಾರ್ಗ ಚನ್ನರಾಯಪಟ್ಟಣಕ್ಕೆ ನಾನು ಹೋದೆ. ಚನ್ನರಾಯಪಟ್ಟಣದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಆಟೋ ನೋಡಿದೆ.
ಆಟೋ ಮೇಲೆ ಒಂದು ಬರವಣಿಗೆ ಇತ್ತು. ಆಟೋ ಹಿಂದ್ಗಡೆ ಇದ್ರ ಮೇಲೆ ಬರವಣಿಗೆ ಇತ್ತು. ಏನಂತ ಬರವಣಿಗೆ? ನನ್ನ ಈ ಕಳೆದು ಹೋದ ಆಟೋವನ್ನು ವಾಪಸ್ಸು ಪಡೆಯಲು ರಂಜಿತ್ ಮತ್ತು ಸುರೇಶ್, ಸರಿಯಾಗಿ ಹೆಸರು ನನಗೆ ಸರಿ ಗೊತ್ತಿಲ್ಲ, ರಂಜಿತ್ ಮತ್ತು ಸುರೇಶ್ ನನಗೆ ಸಹಾಯ ಮಾಡಿದ್ದಾರೆ. ಅವರ ಉಪಕಾರವನ್ನು ನಾನು ಉಸಿರಿರುವವರೆಗೂ ಮರೆಯಲ್ಲ. ಆದರೆ ಆತ್ಮೀಯರೇ, ಕ್ಷಣಕ್ಕೂ ನಾವು ಕಳೆದು ಹೋದಾಗ ನಮ್ಮನ್ನು ಹುಡುಕುವಂತೆ ಮಾಡುವಂತಹ ಪರಮ ಪ್ರಭು ನಮಗೆ ಬೇಕಾದ ಉತ್ತೇಜನವನ್ನು, ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಬೆಂಬಲವನ್ನು ಎಲ್ಲವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ನಾನು ಮತ್ತು ನೀವು ಕೂಡ ಉಸಿರಿರೋವರೆಗೂ ಆ ದೇವನನ್ನು ಮರೆಯುವಂತೆಲ್ಲ ಅಲ್ವೇ? ನಾವು ಕಳೆದು ಹೋಗಬಾರ್ದು. ನಮ್ಮಿಂದ ಏನೂ ಕಳೆದು ಹೋಗಬಾರ್ದು. ಯಾವುದನ್ನು ಕಳಿಬೇಕು ಅದನ್ನು ಕಳಿಬೇಕು. ಅಹಂಕಾರವನ್ನು ಕಳಿಬೇಕು, ಗರ್ವವನ್ನು ಕಳಿಬೇಕು, ಮತ್ತು ಅನ್ಯಾಯ ಅನೀತಿಯ ಎಲ್ಲ ಕಾರ್ಯಗಳನ್ನು, ವರ್ತನೆಗಳು ನಮ್ಮಿಂದ ಕಳೆದು ಹೋಗಬೇಕು. ಯಾವುದು ಕಳಿಬಾರ್ದು? ಶಾಂತಿ ನಮ್ಮಿಂದ ಕಳೆದು ಹೋಗಬಾರ್ದು, ಸಮಾಧಾನ ನಮ್ಮಿಂದ ಕಳೆದು ಹೋಗಬಾರ್ದು, ನೆಮ್ಮದಿ ನಮ್ಮಿಂದ ಕಳೆದು ಹೋಗಬಾರ್ದು. ಇದಕ್ಕೆ ಬೇಕಾದ ಕೃಪೆಯನ್ನು ಪ್ರಭುವಿನಲ್ಲಿ ಬೇಡೋಣವೇ? ಆಮೇನ್. ಮಹಾಮಹಿಮ ಪ್ರಭುವೇ, ನಿಮಗೆ ಸ್ತುತಿ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಕಳೆದು ಹೋದುದನ್ನು ಕಂಡುಕೊಡುವ ಪ್ರಭು ನೀವು. ಯಾವ ರೀತಿ ದುಂದುಗಾರ ಮಗ ಕಳೆದು ಹೋದ, ಆದರೆ ಆತ ವಾಪಸ್ಸು ಬಂದ, ಹಾಗೆ ಬರಲಿಕ್ಕೆ ಆತನಿಗೆ ಬುದ್ಧಿಶಕ್ತಿಯನ್ನು ಕರುಣಿಸಿದವರು ನೀವೇ. ಓ ಪರಮ ಪ್ರಭುವೇ, ಆಧುನಿಕ ಈ ಪ್ರಪಂಚದಲ್ಲಿ ವಿವಿಧ ರೀತಿಯಲ್ಲಿ ನಾವು ಕಳೆದು ಹೋಗುತ್ತಿದ್ದೇವೆ. ನಮ್ಮ ತನವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ನಮ್ಮ ನೆಮ್ಮದಿಯನ್ನು, ನಮ್ಮ ಆರೋಗ್ಯವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಪಾಲಿಸಬೇಕಾದಂಥ ಮೌಲ್ಯಗಳನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಓ ಪರಮ ಪ್ರಭುವೇ, ನಾವು ಎಂದೆಂದಿಗೂ ಈ ಜಗತ್ತಿಗೆ ಕಳೆದು ಹೋಗದೆ ನಾವು ನಿಮ್ಮ ಚಿತ್ತಾನುಸಾರ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ. ಇದನ್ನು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ವಿನಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್.